ತುಂಬಾ ಕಷ್ಟಕರವಾದ ಜೀವನ. ಇಡೀ ರಾಜ್ಯದಾದ್ಯಂತ 4.5 ಲಕ್ಷ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕರ ಸದಸ್ಯ ಚಾಲಕ ಮಾಲಕರ ಪರಿಸ್ಥಿತಿಯಾಗಿದೆ. ಕಳೆದ ವರ್ಷದಲ್ಲಿ ಕೇಂದ್ರ ಸರ್ಕಾರದ ಅಧಿಸೂಚನೆಯ ಪ್ರಕಾರ ನಿರ್ಭಯ ಹತ್ಯೆಯಾದಂತಹ ಒಂದು ಕೇಸಲ್ಲಿ ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ. ಎಲ್ಲ ರಾಜ್ಯಗಳಿಗೆ ಒಂದು ಅಧಿಸೂಚನೆ ಬರ್ತದೆ. ನಿರ್ಭಯ ಹತ್ಯೆಯ ಒಂದು ಪ್ರಕಾರದಲ್ಲಿ ಸುಪ್ರೀಂ ಕೋರ್ಟ್ ನಮ್ಮನ್ನೊಂದು ಪಬ್ಲಿಕ್ ಸರ್ವಿಸ್ ವೆಹಿಕಲ್ ಅಲ್ಲಿ ಆಗುವಂತಹ ಅನಾಹುತಗಳಿಗೆ ಒಂದು ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಕೇಳಿಕೊಂಡಾಗ ಪ್ಯಾನಿಕ್ ಬಟನ್ ಎನ್ನುವಂತ ಒಂದು ಸಿಸ್ಟಮ್ ಅನ್ನು ಅಳವಡಿಸಬೇಕು ಅಂತ ಹೇಳುವಂತ ಒಂದು ಅಧಿಸೂಚನೆಯನ್ನು ಹೊರಡಿಸ್ತದೆ. ರಾಜ್ಯ ಸರ್ಕಾರಕ್ಕೆ ಇಂಪ್ಲಿಮೆಂಟೇಷನ್ಗೆ ಬಿಟ್ಟು ಕೊಡುತ್ತದೆ. ನಿಮ್ಮ ನಿಮ್ಮ ಒಂದು ಏನು ಮಿತಿ ಅಥವಾ ನಿಮ್ಮ ವ್ಯವಸ್ಥೆಗೆ ತಕ್ಕಂತೆ ನೀವುಗಳು ಪೂರೈಸಿಕೊಳ್ಳಿ ಅಂತ ಹೇಳುವಂತದನ್ನ ಹೇಳ್ತದೆ. ಮುಂದುವರಿದು ಪ್ಯಾನಿಕ್ ಬಟನ್ ಅಂತ ಹೇಳುವಂತ ಒಂದು ಆ ಸಾಧನವನ್ನು ಅಳವಡಿಸಿಕೊಳ್ಳುವಾಗ ಅದರಲ್ಲಿ ಒಂದಷ್ಟು ಅಧಿಸೂಚನೆಯನ್ನು ಹೊರಡಿಸ್ತದೆ. ಪ್ಯಾನಿಕ್ ಬಟನ್ ಅಂತ ಹೇಳುವಂತ ASI ಮಾದರಿಯಲ್ಲಿ ಆ ಒಂದು ಏನು ಪರ್ಮಿಷನ್ ಅನ್ನು ಪಡ್ಕೊಂಡಿರುವಂತಹ ಎಲ್ಲ ಸುಮಾರು ದೇಶದಾದ್ಯಂತ 108 ಕಂಪನಿಗಳಷ್ಟು ಕಂಪನಿಗಳನ್ನು ನೋಂದಣಿ ಮಾಡಿ ಅದನ್ನು ಕೊಟ್ಟಿರ್ತದೆ. ಅದರಂತೆ ರಾಜ್ಯ ಸರ್ಕಾರ ಕಳೆದ ವರ್ಷ ಈ ಒಂದು ಪ್ಯಾನಿಕ್ ಬಟನ್ ಅನ್ನು ಆಯೋಜನೆ ಮಾಡಿದೆ. ಎಲ್ರಿಗೂ ಹಾಕ್ಬೇಕು ಅಂತ ಹೇಳುವಂತ ಸುತ್ತೋಲೆಯನ್ನು ಹೊರಡಿಸಿತು. ಆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಪ್ರತಿಭಟನೆಗಳನ್ನು ಮಾಡಿದೆವು. ನಾವು ಆ ಹೊರಡಿಸಿರುವಂತಹ ಅಧಿಸೂಚನೆಯ ವಿರುದ್ಧ ಅಲ್ಲ ನಮ್ಮ ಹೋರಾಟಗಳಾಗಿದ್ದದ್ದು. ಆ ಪ್ಯಾನಿಕ್ ಬಟನ್ ಎನ್ನುವಂತಹ ಸಿಸ್ಟಮ್ ಯಾವುದೇ ವಾಹನಗಳಲ್ಲಿ ಅಳವಡಿಸಿಕೊಂಡಾಗ ಅದರಿಂದ ಆಗುವಂತಹ ಅನಾಹುತಗಳ ಬಗ್ಗೆ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟೆವು. ಮತ್ತು ರಾಜ್ಯ ಸರ್ಕಾರ ಏನು ಇಂಪ್ಲಿಮೆಂಟೇಷನ್ ಮಾಡಿತ್ತು ಅಂತ ಹೇಳಿದ್ರೆ, ಒಂದು 108 ಜನರನ್ನು ಬಿಟ್ಟು ಬರೀ 12 ಕಂಪನಿಗಳನ್ನು ಮಾತ್ರ ಆಯೋಜನೆ ಮಾಡಿಕೊಂಡು ಅವರಿಗೆ ಒಂದಷ್ಟು ಇದನ್ನು ಕರೆದು ಏನು ಆ ಕಾಂಟ್ರಾಕ್ಟ್ ಅನ್ನು ಕರೆದು ಅವರ ಜೊತೆ ಬಿಡ್ಡಿಂಗ್ ಅನ್ನು ಮಾಡಿಕೊಂಡು ಒಂದು ಸೂಚನೆಯನ್ನು ಕೊಟ್ಟಿತ್ತು. ಸುಮಾರು ಪ್ರಾರಂಭದಲ್ಲಿ 17,000 ಒಂದು 4+1 ವಾಹನ ಅಥವಾ ಟ್ಯಾಕ್ಸಿ ವಾಹನಗಳಿಗೆ 16,500 ಅಮೌಂಟ್ ಅನ್ನು ಹಾಕುವಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಟ್ಯಾಕ್ಸ್ ಮ್ಯಾನ್ ಅಸೋಸಿಯೇಷನ್ ಮತ್ತು ಮಂಗಳೂರು ಜಿಲ್ಲಾ ಟ್ಯಾಕ್ಸ್ ಮ್ಯಾನ್ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ ಮ್ಯಾನ್ ಅಸೋಸಿಯೇಷನ್, ಬೆಂಗಳೂರಿನ ಕೆಲವೊಂದು ಸಂಘಟನೆಗಳ ಜೊತೆ ಸೇರಿಕೊಂಡು ನಾವು ಕೋರ್ಟಿಗೆ ಹೋದೆವು, ಹೈಕೋರ್ಟ್ಗೆ ಹೋದೆವು. ಹೈಕೋರ್ಟ್ ಅಲ್ಲಿ ಒಂದಷ್ಟು ವಾದಗಳು ನಡೆಯಿತು. ನಮ್ಮ ಪರವಾಗಿ ಅದೆಷ್ಟೋ ಈವನ್ ಜಡ್ಜಿಗಳು ಕೂಡ ಒಂದಷ್ಟು ವಾದಗಳನ್ನು ಮಾಡಿದ್ರು. ಕೊನೆಯ ಕ್ಷಣದಲ್ಲಿ ಅವರು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ಸಾರಿಗೆ ಇಲಾಖೆಯ ಕಮಿಷನರ್ಗೆ ಒಂದು ಸೂಚನೆಯನ್ನು ಕೊಟ್ಟರು. ನೀವು ಮಾಡಿರುವಂತಹ ಪ್ಯಾನಿಕ್ ಬಟನ್ ಕಂಪನಿಗಳ ಜೊತೆ ನೀವೊಂದು ಹಾಕಿರುವಂತಹ ಆ ಮೊತ್ತಗಳನ್ನು ಒಂದ್ಸಲ ಹೇಳಿ ಅಂತ ಹೇಳಿ. ಯಾಕಂದ್ರೆ ನಾವು ಅಲ್ಲಿ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಬಿಲ್ ಅನ್ನು ಇಟ್ಟಿದ್ದೆವು. ವಿತ್ GST 6,500ಕ್ಕೆ ಅಲ್ಲಿ ಪ್ಯಾನಿಕ್ ಬಟನ್ ಅಳವಡಿಸಿಕೊಳ್ತಾ ಇದ್ದಾರೆ. ನಮ್ಮಲ್ಲಿ ವಿದೌಟ್ GST 11,500 ಪ್ಯಾನಿಕ್ ಬಟನ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ ವಿದೌಟ್ GST. ಅಲ್ಲಿ ಕೊನೆಗೆ ಅವರೊಂದು ರೇಟ್ ಅನ್ನು ಫಿಕ್ಸ್ ಮಾಡಿ ಕೊಟ್ಟರು. ಸರ್ಕಾರ ಕೋರ್ಟ್ಗೆ ಸಬ್ಮಿಟ್ ಮಾಡಿತ್ತು. ಕೋರ್ಟ್ ಅದನ್ನು ನಮ್ಮ ಮುಂದೆ ತಂದು ಇಟ್ಟಿತ್ತು. ಆಮೇಲೆ ನಾವು ಆದಾಗಿ ಕೂಡ ವಿರೋಧ ಮಾಡಿದ್ರು ಕೂಡ ಒಂದು ವ್ಯವಸ್ಥೆಗೆ ಪೂರಕವಾಗಿ ಅದನ್ನು ಅಳವಡಿಸಿಕೊಳ್ಳುವಂತ ವ್ಯವಸ್ಥೆಗಳಾಯ್ತು. ಅದರಲ್ಲಿರುವಂತ ರೇಟ್ ಇರುವಂತದ್ದು 8,120 ಸರ್ಕಾರ ಕೋರ್ಟಿಗೆ ಕೊಟ್ಟಿರುವಂತ ರೇಟ್. ಒಂದು 4+1 ವಾಹನದ ನಾನು ನಿಮಗೆ ನಿಮ್ಮ ಮುಂದೆ ತರಲಿಕ್ಕೆ ಇಚ್ಛಿಸೋದಾದ್ರೆ ಅದರ ರೇಟ್ ಇರುವಂತದ್ದು ಬರೀ 8,199 ವಿದೌಟ್ GST ಒಂದು ಇನ್ಕ್ಲೂಡಿಂಗ್ ಮಾಡಿದ್ರೆ ಅಂತ ಹೇಳಿ ಆದ್ರೆ ಪ್ಲಸ್ ಅವ್ರದ್ದೊಂದು ಸರ್ವಿಸ್ ಚಾರ್ಜ್, ಫಿಟ್ಟಿಂಗ್ ಚಾರ್ಜ್ ಏನಾದ್ರು ಸೇರಿಸಿದ್ರು ಕೂಡ ಆಗುವಂತದ್ದು 9,500ಕ್ಕೆ ಬರ್ಬೋದು. ಆದ್ರೆ 11,500 ಲೂಟಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ ನಾವು ಕೋರ್ಟ್ ಅಲ್ಲಿ ಇದೆ ಆಶಾಭಾವನೆಯೊಂದಿಗೆ 1 ವರ್ಷ ನಾವು ದುಡಿದೆವು ಕೋರ್ಟ್ ಅಲ್ಲಿ. ಅಲ್ಲೂ ಕೂಡ ನಮಗೆ ಒಂದಷ್ಟು ನಮ್ಮ ಈ ಒಂದು ಏನು ನಮ್ಮ ಈ ಒತ್ತಾಯಕ್ಕೆ ನಮಗೆ ಅಲ್ಲಿ ನ್ಯಾಯ ಸಿಗುವಂತದ್ದು ಕಂಡು ಬರಲಿಲ್ಲ. ಇನ್ನು ಕೂಡ ಕೋರ್ಟ್ ಅಲ್ಲೇ ಇದೆ. ಅಷ್ಟೊತ್ತಿಗಾಗಲೇ ನಮ್ಮ ವಾಹನಗಳನ್ನು FC ಅನ್ನು ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡಿತ್ತು ಸರ್ಕಾರ ಸಾರಿಗೆ ಇಲಾಖೆಯ ಮುಖಾಂತರ. ಎಷ್ಟು ಪರಿಪರಿಯಾಗಿ ಕಮಿಷನರ್ ಇರ್ಬೋದು, ಸಾರಿಗೆ ಸಚಿವರಿಗೂ ಕೂಡ ವಿನಂತಿ ಮಾಡಿಕೊಂಡ್ರು, ಕೇಳಲಿಲ್ಲ. ಕೊನೆಗೆ
ನಾವು ಅದನ್ನು ಅಳವಡಿಸಿಕೊಂಡಾಯ್ತು. ಸಾಲ ಸೋಲ ಮಾಡಿಕೊಂಡು ನಮ್ಮ ಸದಸ್ಯರುಗಳೆಲ್ಲ ಕಳೆದ ವರ್ಷ ಅಳವಡಿಸಿಕೊಂಡೆವು. ಈ ವರ್ಷ ನಮ್ಮನ್ನು ಅವರು ಒಂದು ಬಂಗಾರದ ಮೊಟ್ಟೆ ಇಡುವ ಕೋಳಿಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. 1800 ರೂಪಾಯಿ ಅದರಲ್ಲಿ ರೀಚಾರ್ಜ್ ಚಾರ್ಜ್, ತಿಂಗಳಿಗೆ 150ರಂತೆ 1800 ರೂಪಾಯಿ ರೀಚಾರ್ಜ್ ಅಂತ ಹೇಳುವಂತದ್ದು. ಆ ಸಿಮ್ ಅನ್ನು ರೀಚಾರ್ಜ್ ಮಾಡಿಸುವಂತ ವ್ಯವಸ್ಥೆ ಅಂತೇಳಿ ಅದರಲ್ಲಿ ಘೋಷಣೆ ಮಾಡಿದ್ರು. ಅದರಲ್ಲೇ ರೇಟ್ ಕೊಟ್ರು, ಎಲ್ರಿಗೂ ರೇಟ್ ಅದನ್ನೇ ಕೊಟ್ಟು ಬಿಟ್ರು. ಇಡೀ ರಾಜ್ಯದಾದ್ಯಂತ ಇರುವಂತಹ ಎಲ್ಲ ಸಾರಿಗೆ ಇಲಾಖೆಗಳ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು ಅಂತ ಹೇಳುವಂತ ಒಂದು ನೋಟಿಸ್ ಅನ್ನು ಕಮಿಷನರ್, ಟ್ರಾನ್ಸ್ಪೋರ್ಟ್ ಕಮಿಷನರ್ ಎಲ್ಲ ಎಲ್ರಿಗೂ ಕಳಿಸ್ಕೊಟ್ರು. ಆದ್ರೆ ಇಲ್ಲೀಗ ಯಾರೆಲ್ಲ ರೀಚಾರ್ಜ್ ಮಾಡ್ಲಿಕ್ಕೆ ಹೋಗ್ಬೇಕೋ ಅಲ್ಲಿ ವಿತೌಟ್ ಜಿ ಎಸ್ ಟಿ ಬಿಡಿ, ಇವನ್ ಬಿಲ್ ಕೂಡ ಕೊಡದೆ 3800 ಒಂದು ಲೂಟುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪರಿಯಾಗಿ ಎಲ್ಲರಲ್ಲೂ ನಾವು ವಿನಂತಿಯನ್ನು ಮಾಡಿಕೊಂಡೆವು, ಆದ್ರೂ ಯಾರು ಕೂಡ ಅದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ. ಮೊನ್ನೆ ಇಲ್ಲಿ ಸಂಬಂಧಪಟ್ಟಂತೆ ಎಲ್ಲ ವಿರೋಧ ಪಕ್ಷದ ಏನು ನಮ್ಮ ಶಾಸಕರುಗಳಿಗೆ, ಆಮೇಲೆ ಸರ್ಕಾರದ ಶಾಸಕರುಗಳಿಗೆ ಎಲ್ರಿಗೂ ಮನವಿಯನ್ನು ಮಾಡಿದೆವು. ರಾಜ್ಯದಾದ್ಯಂತ ಇರುವಂತಹ ಇದೊಂದು ಇಶ್ಯೂ ಆಗಿದೆ, ಇದನ್ನು ದಯವಿಟ್ಟು ಅಧಿವೇಶನದಲ್ಲಿ ಗಮನಕ್ಕೆ ಹರಿಸಿ ಅಂತ ಹೇಳುವಂತ ಒತ್ತಾಯವನ್ನು ಮಾಡಿದಕ್ಕಾಗಿ ಮೊನ್ನೆಯ ದಿನ ನಮ್ಮ ಇಲ್ಲಿಯ ಸ್ಥಳೀಯ MLC ಶಾಸಕರು ಶ್ರೀಯುತ ಐವನ್ ಡಿಸೋಜ್ ರವರು ಅದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ರು. ಆಗ ಪೀಠದ ಅಧಿಪತಿ ಹೇಳಿದ್ರು, ಮುಂದಿನ ದಿನಗಳಲ್ಲಿ ನಾನು ಅದರ ವಿವರಣೆಯನ್ನು ನಿಮಗೆ ಕೊಡಿಸ್ತೇನೆ ಅಂತ ಹೇಳಿದ್ರು. ಅದರ ವಿವರಣೆಗಳನ್ನು ಕೂಡ ಅಲ್ಲಿ ಕೊಟ್ಟಿಲ್ಲ. ಆದ್ರೆ ನಿನ್ನೆ ದಿನ ಸಾರಿಗೆ ನಮ್ಮ ಸಚಿವರ ಮುಂಭಾಗದಲ್ಲಿ ನಮ್ಮ ಮಾನ್ಯ ಕಾರ್ಕಳ ಶಾಸಕರಾಗಿರುವಂತಹ ಶ್ರೀಯುತ ಸುನಿಲ್ ಕುಮಾರ್ ರವರು ಆ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ರು. ಅವಾಗ ಸಾರಿಗೆ ಸಚಿವರು ಏನು ಹೇಳಿದ್ರು ಅಂತ ಹೇಳಿದ್ರೆ, 3500ದಿಂದ 10,000 ತನಕ ಇರುವಂತದ್ದು, 10,000 ರೂಪಾಯಿ ಬಸ್ಸಿಗೆ ಇರುವಂತದ್ದು, ಆದ್ರೆ ಟ್ಯಾಕ್ಸಿಗಳಿಗೆಲ್ಲ 3500ಕ್ಕೆ ಇರುವಂತದ್ದು ಅಂತ ಹೇಳುವಂತದ್ದು ಒಂದು ಬಾಲಿಶ ಹೇಳಿಕೆಯನ್ನು ಕೊಡ್ತಾರೆ. ಅದ್ರ ಜೊತೆ ಹೇಳ್ತಾ ಇದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ ಅವರು. ಕೋರ್ಟ್ ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯವರನ್ನು ಕರೆದು ಕೂತ್ಕೊಳ್ಳಿಸಿ ಅವರ ಸಮ್ಮುಖದಲ್ಲಿ ರೇಟ್ ಫಿಕ್ಸ್ ಆಗಿರುವಂತದ್ದು, ರೇಟ್ ಏನು ನಾವು ಫಿಕ್ಸ್ ಮಾಡಿಕೊಳ್ಳಿಲ್ಲ ಅಂತ ಹೇಳುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಇನ್ನು ಕೂಡ ಕೋರ್ಟ್ ಅಲ್ಲೇ ಇದೆ, ರೇಟ್ ಅನ್ನು ನಾವು ಫಿಕ್ಸ್ ಮಾಡಿಕೊಳ್ಳಿಲ್ಲ. 106 ಕಂಪನಿಗಳಲ್ಲಿ ಮಾಡಿಸ್ಕೊಳ್ಬಹುದು ಅಂತ ಹೇಳುವಂತ ಅಧಿಸೂಚನೆಯನ್ನು ಬಿಟ್ಟು ಇವರು ಬರೇ 12 ಕಂಪನಿಗಳಿಗೆ ಮಾತ್ರ ಕೊಟ್ರು. ಅದು ಆಯ್ತು, ಇಷ್ಟೆಲ್ಲ ಮಾಡಿದೆವು ನಾವು, ಅದನ್ನು ಸಹಿಸಿಕೊಂಡೆವು. ಈಗ ರೀಚಾರ್ಜ್ಗೆ 3800, ಈಗಿರುವಂತ ನಮ್ಮ ಕ್ವಶನ್ ಇಷ್ಟೇ, ರೀಚಾರ್ಜ್ಗೆ 1800ಗಳು ನೀವೇ ಕೊಟ್ಟಂತ ರೇಟ್ ಅನ್ನು ಬಿಟ್ಟು ಇಲ್ಲಿರುವಂತ ಅನಾಮಧೇಯ ವ್ಯಕ್ತಿಗಳು ಅಥವಾ ಅನಾಮಧೇಯವಾದಂತಹ ಅಂಗಡಿಗಳ ಏನು ಫ್ಯಾನ್ ಬಟನ್ ಫಿಟ್ ಮಾಡ್ತಾರ ಏಜೆಂಟ್ಗಳು, ಅವರು 3800 ತಗೊಳ್ತಾ ಇದ್ದಾರೆ. ಅವರಲ್ಲಿ ವಿಚಾರ ಮಾಡಿದ್ರೆ ನಾವು ಯಾರು ಹೇಳಿದ್ದಾರೆ ಏನಂತೇಳಿ ನಾವು ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಕ್ಕದ 30 ಕಿಲೋಮೀಟರ್ ಇರುವ ಕೇರಳಕ್ಕೆ ಹೋಗಿ ನಾವು ಫಿಟ್ ಮಾಡ್ಕೊಂಡ್ರೆ ಇವರಿಗೆ ಅದು ಆಗುದಿಲ್ಲ. ಬೇರೆ ರಾಜ್ಯದಲ್ಲಿ ನಾವು ಫಿಟ್ ಮಾಡ್ಕೊಂಡು ಬರ್ಬೋದಲ್ವಾ ಅಂತ ಹೇಳಿದ್ರೆ ಅಲ್ಲಿ ಆಗುದಿಲ್ಲ, ಅಲ್ಲಿ ಫಿಟ್ ಮಾಡಿದ್ದು ನಮ್ಮ ರಾಜ್ಯಕ್ಕೆ ಅಳವಡಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ನಾವು ಆಲ್ರೆಡಿ ಫಿಟ್ ಮಾಡಿಕೊಂಡಿದ್ದಕ್ಕೆ ಮತ್ತೆ ಅದನ್ನು ಅಳವಡಿಸಿಕೊಳ್ಬಹುದಲ್ಲ ಅಂತ ಹೇಳಿದ್ರೆ ಅದು ಕೂಡ ಆಗುದಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಇಲ್ಲಿ ಹೇಳಿದವರೇ ಆಗ್ಬೇಕು. ಆದ್ರೆ ದುರಾದೃಷ್ಟ ಅಂತ ಹೇಳಿದ್ರೆ ಒಂದು ಎಲ್ಲಿಯ ತನಕ್ಕೆ ಒಂದು ಮಂಗ ಮಾಡುದು ಅಂತ ಹೇಳ್ತಾರೆ ಅಲ್ವಾ, ಆ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೇರಳ ರಾಜ್ಯದವನೇ ಸರ್ವಿಸ್ ಇಲ್ಲಿಗೆ ಕೊಡ್ತಾ ಇರುವಂತದ್ದು. ಇದ್ರಲ್ಲಿ ಇದೆ 12 ಕಂಪನಿಗಳ ಹೆಸರನ್ನು ಹಾಕಿದ್ದೇನೆ, ಅದ್ರಲ್ಲಿ ಒಂದು ಕೇರಳದಿಂದ ಒಂದು ಸಪ್ಲೈ ಆಗ್ತಾ ಇದೆ, ಅವನೇ ಇಲ್ಲಿ ಏಜೆಂಟ್ಗಳಿಗೆ ಸಪ್ಲೈ ಮಾಡ್ತಾ ಇರುವಂತದ್ದು. ಆದ್ರೆ ನಾವು ಅಲ್ಲಿ ಹೋಗಿ ಫಿಟ್ ಮಾಡ್ಕೊಂಡು ಬರ್ಲಿಕ್ಕಿಲ್ಲ. ಅದೇನೇ ಇರ್ಲಿ, ಇಷ್ಟು ಆದ ಮೇಲೆ ಕೂಡ ಜನರ ಸುರಕ್ಷತೆ ಅಥವಾ ನಮ್ಮ ಚಾಲಕರ ಸುರಕ್ಷತೆ ಇದೆಯಾ ಅಂತ ಹೇಳುವಂತ ಪ್ರಶ್ನೆ ನನ್ನದು. ನಾವು ಕೂಡ ಅದನ್ನು ಒಪ್ಪಿದ್ದೇವೆ, ಇರ್ಲಿ ಅದು ಬೇಕು, ಜನರಿಗೆ ಒಂದು ಸುರಕ್ಷತೆ, ನಮ್ಮಿಂದ ತೊಂದರೆಗಳು ಇಷ್ಟವರೆಗೆ ದೇವರ ದಯದಿಂದ ಟ್ಯಾಕ್ಸಿಗಳಿಂದ ಮ್ಯಾಕ್ಸಿ ಕ್ಯಾಬ್ಗಳಿಂದ ಎಲ್ಲೂ ಆಗಿಲ್ಲ. ನಿರ್ಭಯ ಹತ್ಯೆ ಆಗಿರುವಂತದ್ದು ಬಸ್ಸಿನಲ್ಲಿ ಆಗಿರುವಂತದ್ದು ಡೆಲ್ಲಿಯಲ್ಲಿ, ಅದಕ್ಕೆ ಪರ್ಯಾಯವಾದಂತ ಏನೋ ವ್ಯವಸ್ಥೆಗಳನ್ನು ಮಾಡಬಹುದಿತ್ತು. ಆದ್ರೆ ತರಾತುರಿಯಲ್ಲಿ ಜ್ವರ ಬಂದವನ ಮೂಗನ್ನೇ ಕೊಯ್ಯುವಂತ ರೀತಿಯಲ್ಲಿ ಸರ್ಕಾರ ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ, ನಮ್ಮ ಮೇಲೆ ಒಂದು ಹೇರಿಕೆ ಅಂತ ಹೇಳ್ಬೋದು. ನಾವೊಂದು ರೀತಿಯ ಕುರಿಗಳಾಗಿದ್ದೇವೆ. ಈಗ 3800 ಇಲ್ಲದೆ ಕೂಡ ನಮಗೆ ಆ ರೇಟ್ ಅನ್ನು ಬದಲಾವಣೆ ಮಾಡಿ ಕೊಡಿ ಅಂತ ಹೇಳಿ ವಿನಂತಿ ಮಾಡಿಕೊಂಡ್ರು ಕೂಡ ಅವ್ರು ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಒಂದು ಇಷ್ಟೆಲ್ಲ ಮಾಡಿದ್ರು ಕೂಡ, ನಾನು ಆ ಹೇಳಿಕೆಗೆ ಬರ್ತೇನೆ, ಇಷ್ಟೆಲ್ಲ ಹೇಳಿ ಮಾಡಿದ್ರು ಕೂಡ ಕೊನೆಗೆ ನೀವು ಬಂದು ನಮ್ಮ ವಾಹನಗಳಲ್ಲಿ ನೋಡಿ, ಮಂಗಳೂರಿನಲ್ಲಿರುವಂತ ಎಲ್ಲ ವಾಹನಗಳಲ್ಲಿ ಬೇಡ, ನೀವು ಯಾವ ಜಿಲ್ಲೆಯ ವಾಹನಗಳಲ್ಲಿ ಹೋಗಿ ನೋಡ್ತೀರಿ ನೋಡಿ, ಆ ಪ್ಯಾನಿಕ್ ಬಟನ್ ಅಂತ ಹೇಳುವಂತದ್ದು ಸಾರ್ವಜನಿಕರಿಗೆ ಒಂದು ಚೂರು ಅದರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಅದೇನು ಅಂತ ಹೇಳಿ. ಅದರಲ್ಲಿರುವಂತ ಪ್ಯಾನಿಕ್ ಬಟನ್ ಅನ್ನು ಒತ್ತಿದ್ರೆ ಅದು ಬರುವಂತದ್ದು ಬಿಡಿ, ಅಟ್ಲೀಸ್ಟ್ ಒಂದು ಎಲ್ರಾಮ ಒಂದು ರಿಂಗ್ ಆದ್ರೂ ಆಗುವಂತದ್ದು ಇರ್ಲಿ, ಏನಿಲ್ಲ. ಟೋಟಲಿ ಡಮ್ಮಿ ಒಂದು ಸಾಧನವನ್ನು ಫಿಟ್ ಮಾಡಿದ್ದಾರೆ, ಟೋಟಲಿ ಡಮ್ಮಿ. ಇದು ವಿದ್ ಪ್ರೂಫ್ ಹೇಳ್ತಾ ಇದ್ದೇವೆ. ನೀವುಗಳು ಯಾವ ವಾಹನದಲ್ಲಿ ಹೋಗ್ತಿರೋ ಟ್ಯಾಕ್ಸಿಗಳಲ್ಲಿ ಅಥವಾ ಮ್ಯಾಕ್ಸಿ ಕ್ಯಾಬ್ಗಳಲ್ಲಿ ಅಲ್ಲಿ ಹೋಗಿ ನೀವು ಆ ಪ್ಯಾನಿಕ್ ಬಟನ್ ಅನ್ನು ಒತ್ತಿ ನೋಡಿ,
ಯಾವ ಪ್ಯಾನಿಕ್ ಬಟನ್ ಅನ್ನು ಕೂಡ ಯಾವ ಕಂಟ್ರೋಲ್ ರೂಮ್ ಕೂಡ ಹೋಗ್ತಾ ಇಲ್ಲ ಇದರ ಸಂದೇಶಗಳು. ಯಾಕಂದ್ರೆ ಅದರ ಅಳವಡಿಕೆ ಇನ್ನೂ ಕೂಡ ಆಗಿಲ್ಲ. ತರಾತುರಿಯಲ್ಲಿ ನಮ್ಮ ಮೇಲೆ ಏರಿಕೆ ಮಾಡಿಕೊಂಡು ಮಾಡಿಸಿದ್ದಾರೆ ಬಿಟ್ರೆ ಎಲ್ಲೂ ಕೂಡ ಅದನ್ನು ಅಳವಡಿಕೆ ಮಾಡ್ಲಿಲ್ಲ ಅಥವಾ ಎಲ್ಲೂ ಕೂಡ ಕಂಟ್ರೋಲ್ ರೂಮ್ ಆಗ್ಲಿಲ್ಲ ಅದರ ಬಗ್ಗೆ. ಸೊ ಇದನ್ನು ಅಲ್ಲಿ ನಿನ್ನೆ ಶಾಸಕರು ಕ್ವಶನ್ ಮಾಡಿದ್ರು. ಆಮೇಲೆ ತೀರ್ಥಹಳ್ಳಿ ಶಾಸಕರು ಎದ್ದು ನಿಂತು ಹೇಳಿದ್ರು, ಸರ್ಕಾರ ಇದಕ್ಕೆ ಏನು ನೀವು ಒಂದ್ ಸ್ವಲ್ಪ ಸಬ್ಸಿಡಿ ಕೊಡಿ ಅವರಿಗೆ, ಅವ್ರು ಹೇಗ್ ಮಾಡ್ತಾರೆ ಅಂತ ಹೇಳುವಂತದನ್ನ ಹೇಳಿ ಅದಕ್ಕೆ ಕೂಡ ಯಾವುದೇ ಉತ್ತರಗಳಿಲ್ಲ. ನನ್ನ ಒತ್ತಾಯ ರಾಜ್ಯದಲ್ಲಿರುವಂತ ಎಲ್ಲ ಟ್ಯಾಕ್ಸಿ ಚಾಲಕ ಮಾಲಕರುಗಳ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇರುವಂತದ್ದು. ನಾವು ಕೋರ್ಟಿಗೆ ಹೋದವರು ಕೂಡ ರಾಜ್ಯದ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯವರು ಕೋರ್ಟಿಗೆ ಹೋಗಿರುವಂತದ್ದು ಈಗಲೂ ಇದೆ. ನಾವು ಹೋರಾಟ ಮಾಡ್ತಾನೆ ಇದ್ದೇವೆ. ನಮ್ಮ ಒತ್ತಾಯ ಇಲಾಖೆಯಲ್ಲಿ 1800 ನೀವು ಕೊಟ್ಟಿರುವ ರೇಟು, ನಾವಲ್ಲ, ಸಾರಿಗೆ ಇಲಾಖೆ ಎಲ್ಲರಿಗೂ ಕಳಿಸಿರುವಂತ ರೇಟು, ಆ ರೇಟಿಗಿಂತ ಅದರಲ್ಲಿ ಇನ್ಕ್ಲೂಡಿಂಗ್ GST ಹಾಕಿರ್ಲಿಲ್ಲ, ಎಕ್ಸ್ಕ್ಲೂಡಿಂಗ್ GST ಅಂತೇಳಿ ಹಾಕಿದ್ದಾರೆ. ಪರವಾಗಿಲ್ಲ, 1800ಗೆ ಒಂದು 18% GST ಹಾಕಿದ್ರು ಕೂಡ ಪ್ಲಸ್ ಅವರದ್ದು ಒಂದು ಸರ್ವಿಸ್ ಚಾರ್ಜ್ ಒಂದು 500 ತಕೊಂಡ್ರು ಕೂಡ ತೊಂದರೆ ಇಲ್ಲ. 1950 2000 ಒಳಗಡೆ ಬರಬೇಕಾಗಿರುವಂತ ಈ ಒಂದು ಸಾಧನದ ರೀಚಾರ್ಜ್ಗೆ ಇವರು 3800 ಪಡ್ಕೊಳ್ತಾ ಇದ್ದಾರೆ. 3800 ಸ್ಥಳೀಯ RTO ಅಧಿಕಾರಿಗಳಿಗೆ ಹೋಗಿ ಕೇಳಿದ್ರೆ ಹೇಳ್ತಾರೆ, ನಮಗೂ ಅವ್ರಿಗೂ ಕನೆಕ್ಷನ್ ಇಲ್ಲ, ಅದ್ ಯಾರು ಹಾಕ್ತಾರೆ ನಮ್ಗೆ ಗೊತ್ತಿಲ್ಲ, ನೀವುಗಳು ಎಲ್ಲಿ ಹಾಕ್ತೀರ ಅಳವಡಿಸ್ಕೊಂಡು ಬನ್ನಿ, ನಾವು FC ಮಾಡ್ತೇವೆ ಅಷ್ಟೇ ಅಂತೇಳಿ ಹೇಳ್ತಾರೆ. ಆದ್ರೆ ಅದನ್ನು ಹಾಕದಿದ್ರೆ ನಮ್ಗೆ ಮೇಲ್ಗಡೆಯಿಂದ ವಾಹನ ಪರಿವಾರದಲ್ಲಿ ಬ್ಲಾಕ್ ಆಗಿದೆ ನಿಮ್ದು, ಅದಕ್ಕೆ ನಮ್ಗೇನು ಮತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತ ಉತ್ತರವನ್ನು ಕೊಡ್ತಾರೆ. ಒಟ್ಟು ಗೊಂದಲದ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ನಮಗೆ ಟೋಟಲಿ ಒಂದು ಅನ್ನದ ಮೇಲೆ ನಮ್ಮ ದಿನ ಕೂಲಿಯಾಗಿ ನಾವು ಬದುಕುವಂತ ಅನ್ನದ ಮೇಲೆ ನಮ್ಮ ಮೇಲೆ ಹೊಡೆತವನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ನಾನು ಸಾರಿಗೆ ಇಲಾಖೆ ಮತ್ತು ಸಾರಿಗೆ ಸಚಿವರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ಳುವಂತದ್ದು, ತಾವುಗಳು ಮತ್ತೊಮ್ಮೆ ಪುನರ್ ಪರಿಶೀಲಿಸಿಕೊಳ್ಳಿ. ನೀವು ಹೇಳಿರುವಂತ ರೇಟ್ ಅನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ, ಚಿಂತೆ ಇಲ್ಲ. ನೀವು ಏನು ಸಾರಿಗೆ ಇಲಾಖೆ ಕೊಟ್ಟಿದೆ ಅದನ್ನು ಕೊಡ್ತೇವೆ. ಆದ್ರೆ ದುಬಾರಿಯಾಗಿ ಈ ರೀತಿಯಾಗಿ ನಮ್ಮ ಮೇಲೆ ಕಡಿಯುವಂತದನ್ನು ದಯವಿಟ್ಟು ನಿಲ್ಲಿಸುವಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಒಂದು ವೇಳೆ ಇನ್ನು ಕೂಡ ನಾವು ಅದೇ ರೀತಿಯಾಗಿ ನೀವು ವರ್ತನೆಯನ್ನು ಮಾಡ್ತಿದ್ದೀರಿ ಅಂತ ಹೇಳಿ ಆದ್ರೆ ಅದೇ ಮೊತ್ತವನ್ನು ಮತ್ತೆ ಪಡ್ಕೊಳ್ತೀರಿ ಅಂತ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಕೈಗೊಳ್ಳಬೇಕು ಅಂತ ಹೇಳುವಂತಹ ತೀರ್ಮಾನವನ್ನು ನಾವು ಮಾಡಿಕೊಂಡಿದ್ದೇವೆ. ಆದಷ್ಟು ಶೀಘ್ರವಾಗಿ ಈ ಸಮಸ್ಯೆ ಬಗೆಹರಿಯದಿದ್ರೆ ನಾವು ಅತಿ ಶೀಘ್ರದಲ್ಲಿ ಮಂಗಳೂರಿನಲ್ಲಿ ಕೂಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಒಂದು ಮುಷ್ಕರವನ್ನು ಮಾಡಬೇಕು ಅಂತ ಹೇಳುವಂತ ತೀರ್ಮಾನವನ್ನು ನಾವು ಮಂಗಳೂರಿನಲ್ಲಿರುವಂತಹ ಎಲ್ಲ ಟ್ಯಾಕ್ಸಿ ಸಮಾನ ಮನಸ್ಕ ಸಂಘಟನೆಗಳ ಜೊತೆ ಸೇರಿಕೊಂಡು ಮಾಡಬೇಕು ಅಂತ ಹೇಳುವಂತ ನಿರ್ಧಾರವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಉಡುಪಿ ಜಿಲ್ಲೆಯವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಈ ಒಂದು ವ್ಯವಸ್ಥೆಗೆ ಕೈ ಜೋಡಿಸಿದ್ದಾರೆ. ಬೇರೆ ಬೇರೆ ಜಿಲ್ಲೆಯವರನ್ನು ಸಂಪರ್ಕ ಮಾಡಿಕೊಂಡಿದ್ದಾರೆ, ಅವರು ಕೂಡ ಈ ರೀತಿಯಾಗಿ ಮಾಡ್ಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ಆದ್ರಿಂದ ಮತ್ತೊಮ್ಮೆ ನಾನು ಎಲ್ಲರಲ್ಲಿ ಸಾರಿಗೆ ಇಲಾಖೆ ಮತ್ತು ಸಚಿವರಲ್ಲಿ ಮನವಿಯನ್ನು ಮಾಡಿಕೊಳ್ಳೋದು, ಈ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಒಂದು ಮಾನದಂಡವಾಗಿ ಮಾಡಿ ಅಂತ ಹೇಳುವಂತದ್ದು. ಮತ್ತೆ ಏನು ನಾವು ಇಷ್ಟೆಲ್ಲ ಅಳವಡಿಸಿದ್ರು ಕೂಡ ಆ ಪ್ಯಾನಿಕ್ ಬಟನ್ ವರ್ಕಿಂಗ್ ಆಗುವ ರೀತಿಯಲ್ಲಿ ದಯವಿಟ್ಟು ಮಾಡಿ, ಜನರ ಬಗ್ಗೆ ನಿಜವಾದ ಕಾಳಜಿ ಅಂತ ಹೇಳಿ ತಮ್ಗೆ ಇದ್ರೆ ಅದನ್ನು ವರ್ಕಿಂಗ್ ಕಂಡೀಷನ್ ಇಡುವಾಗೆ ನೋಡಿಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ಈ ರೀತಿಯಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಆನಂದಕ್ಕೆ ಜಿಲ್ಲಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್. ಬಿಡಿ ಸರ್, ಅಟ್ ಲೀಸ್ಟ್ ನಿಮಗೆ ನಾನು ಉದಾಹರಣೆ ಹೇಳಬೇಕು ಅಂತ ಹೇಳಿ ಆದ್ರೆ, ಒಂದು ಸೀಟ್ ಕವರ್ ನೀವು ಹಾಕ್ತೀರಿ, ನೀವು ವೆಹಿಕಲ್ ಹೋಗಿ ಇಟ್ಟು ಬರ್ತೀರಿ, ಸೀಟ್ ಕವರ್ ಹಾಕಿ ರೆಡಿ ಮಾಡಿ ಇಡ್ತಾರೆ, ರೆಡಿ ಆಗಿದೆ ಬನ್ನಿ ಅಂತ ಹೇಳ್ತಾರೆ. ಇದು ಕೂಡ ಅಷ್ಟೇ. ಆದ್ರೆ ಇಲ್ಲಿ ನಾವು ನಿಂತ್ಕೊಳ್ತೇವೆ, ಯಾಕಂತ ಹೇಳಿದ್ರೆ ಅವರು ಬೇಕಾಬಿಟ್ಟಿ ಬೇರೆ ಎಲ್ಲ ಕಡೆಗಳಿಗೆ ಅಳವಡಿಸ್ಕೊಂಡ್ರೆ ನಮ್ಮ ವಾಹನಗಳು ನಮಗೆ ಒಂದು ಅಂದವಾಗಿ ಚಂದವಾಗಿ ಇರ್ಬೇಕು ಅನ್ನುವಂತ ಭಾವನೆ, ನಮ್ಮ ಪ್ಯಾಸೆಂಜರ್ಗಳಿಗೂ ಸರಿಯಾದ ರೀತಿಯಲ್ಲಿ ಅದು ಸಿಗ್ಬೇಕು ಎನ್ನುವ ಭಾವನೆಗೆ ನಾವು ಇಂಥ ಜಾಗಗಳಲ್ಲಿ ಫಿಕ್ಸ್ ಮಾಡಿ ಅಂತ ಹೇಳ್ತೇವೆ. ಒಂದಿಷ್ಟು ದೊಡ್ಡ ಸಾಧನ ನನಗೆ ಇವತ್ತು ಮರ್ತೋಯ್ತು, ಇಲ್ದಿರ ತಂದು ಖಂಡಿತವಾಗಿ ತೋರಿಸ್ತಿದ್ದೆ ಅದನ್ನು. ಒಂದಿಷ್ಟು ದೊಡ್ಡ ಸಾಧನವನ್ನು ಸೀಟಿನ ಮುಂಭಾಗದ ಡ್ಯಾಶಿನ ಅಡಿಭಾಗದಲ್ಲಿ ಫಿಕ್ಸ್ ಮಾಡ್ತಾರೆ. 2 ಬಟನ್ಗಳನ್ನು ಆ ಕಡೆ ಈ ಕಡೆ ಸಿಕ್ಕಿಸ್ತಾರೆ. ಆ ಬಟನ್ಗಳು ಅದಕ್ಕೆ ಚಾರ್ಜ್ ಆಗ್ತಾನೆ ಇರ್ತದೆ. ನಾವು ಗಾಡಿ ಆಫ್ ಮಾಡಿ ಇಟ್ಟಿದ್ರು ಆನ್ ಅಲ್ಲಿ ಇದ್ರು ಆ ಚಾರ್ಜ್ ಅಲ್ಲೇ ಇರ್ತದೆ. ಬಟ್ ಅದು ಕೂಡ ರೀಚಾರ್ಜ್ ಆಗಿ ನಮ್ಗೆ ಆ ಬ್ಯಾಟ್ರಿಯ ಮೇಲೆ ನಮ್ಮ ಮೇಲೆ ದುಷ್ಪರಿಣಾಮ ಆಗ್ತಾ ಇರ್ತದೆ. ಅಂದ್ರೆ ಅದಕ್ಕೆ ಚಾರ್ಜಿಂಗ್ ಆಗ್ತಾನೆ ಹೋಗ್ತಾ ಇರ್ತದೆ, ಡಿಸ್ಚಾರ್ಜ್ ಆಗ್ತದೆ ಬ್ಯಾಟ್ರಿ ಕೂಡ. ನಾವು ಚಾರ್ಜ್ ಅಲ್ಲಿ ಡ್ರೈವ್ ಅಲ್ಲಿ ಇದ್ರೆ ಚಿಂತೆ ಇಲ್ಲ, ಅಥವಾ ಸ್ಟಾರ್ಟ್ ಅಲ್ಲಿ ಇಲ್ಲಿದ್ರೆ ಅದು ಕೂಡ ಆಗ್ತದೆ. ಡೆಮೋನ್ಸ್ಟ್ರೇಷನ್ ಅಂತ ಕೊಡುವಂತದ್ದು ಏನೂ ಇಲ್ಲ. ಆಮೇಲೆ ಅದನ್ನು ಲಿಂಕ್ ಆಗ್ತದ ಒಂದು ಕೂಡ ಇಲ್ಲ. ಅವರ ಪ್ರೈಸ್ ಲಿಸ್ಟ್ ಕೇರಳದಲ್ಲಿ ಅಷ್ಟು ಚಂದ ಮಾಡಿ GST ಬಿಲ್ ಕೊಟ್ಟಿದ್ದಾರೆ. ನಮ್ಮಲ್ಲಿ GST ಬಿಡಿ ಒಂದು ಬಿಲ್ ಕೂಡ ಕೊಡ್ತಾ ಇಲ್ಲ. ರೀಚಾರ್ಜ್ಗೆ ಬರೀ ಒಂದು ಲೆಟರ್ ಮಾತ್ರ ಕೊಡ್ತಾ ಇದ್ದಾರೆ ಬಿಟ್ರೆ ರೀಚಾರ್ಜ್ ಇದು
ಬೇರೆ ಯಾವುದೇ ಒಂದು ಇದು ಕೊಡ್ತಾ ಇಲ್ಲ. ಬರೀ ಒಂದು ಇಷ್ಟೊಂದು ಬರ್ದಿರುವಂತ ಒಂದು ಲೆಟರ್ ಕೊಟ್ಟಿದ್ದಾರೆ ಬಿಟ್ರೆ ರೀಚಾರ್ಜ್ ಆಗಿದೆ, ನಿನ್ನ ಕೈಯಿಂದ ಇಷ್ಟು ತಗೊಂಡಿದ್ದೇವೆ, ಒಂದು ಬಿಲ್ ಕೊಡ್ತೇವೆ ಅಂತ ಹೇಳಿ. ನಾಳೆ ರೀಚಾರ್ಜ್ ಆಗದಿದ್ರೆ ಅಥವಾ ಏನೋ ಸಮಸ್ಯೆಗಳಾದ್ರೆ ನಾವು ಯಾರ ಬಳಿ ಹೋಗುದು? ಈ ಲೆಟರ್ ನೀಡ್ಕೊಂಡಾಗ ಅದ್ರಲ್ಲಿ ಏನು ಬಿಲ್ ಇಲ್ಲ. ನಾವು ಕನ್ಸ್ಯೂಮರ್ ಕೋರ್ಟಿಗಾದ್ರೂ ಹೋಗ್ಬೋದು ಅಂತ ಹೇಳಿದ್ರೆ ಸರಿಯಾದ ಬಿಲ್ ಅನ್ನು ಕೊಟ್ಟಿದ್ರೆ ಅದನ್ನಾದ್ರೂ ಮಾಡಬಹುದಿತ್ತು. ಅದು ಕೂಡ ಹೋಗುವಾಗಿಲ್ಲ. ಇಲ್ದಿದ್ರೆ ನಾವು ಆಕ್ಚುಲಿ ಪ್ಯಾನಿಕ್ ಬಟನ್ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಸ್ಥಳೀಯ ಪೊಲೀಸ್ 118 ಅಥವಾ ಸ್ಥಳೀಯ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಮೆಸೇಜ್ ಹೋಗುವಂತದ್ದು. ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಒಂದು ನಿಮ್ಮನ್ನು ನಾನು ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಏನೋ ತೊಂದರೆಗಳಾದ್ರೆ ನೀವು ಆ ಬಟನ್ ಅನ್ನು ಒತ್ತಿದ ತಕ್ಷಣ ನನ್ನ ಗಾಡಿ ಟ್ರ್ಯಾಕ್ ಆಗ್ತದೆ ಎಲ್ಲಿದೆ ಅಂತ ಹೇಳಿ, ಅವರಿಗೆ ಡಿವೈಸ್ ಟ್ರ್ಯಾಕ್ ಆಗ್ತದೆ. ಒಂದು ರಿಯಲ್ಟಿ ಇದರಲ್ಲಿ ಟ್ರ್ಯಾಕ್ ಆಗೋ ಜೊತೆಗೆ ನನ್ನ ಫೋನ್ ನಂಬರ್, ಆ ಚಾಲಕನ ಫೋನ್ ನಂಬರ್ ಅಲ್ಲಿ ರೀಡ್ ಆಗ್ತದೆ. ಚಾಲಕನ ಫೋನ್ ನಂಬರ್ಗೆ ಅವರಲ್ಲಿಂದ ಫೋನ್ ಮಾಡಿ ನಿಮ್ಮ ಗಾಡಿಯಲ್ಲಿ ಏನು ಸಮಸ್ಯೆ ಆಗಿದೆ, ನಿಮ್ಮ ಪ್ಯಾನಿಕ್ ಬಟನ್ ಅಲ್ಲಿ ಒತ್ತಿದೀರಲ್ವ ಯಾಕೆ ಅಂತ ಹೇಳಿ ಕೇಳಿದಾಗ, ಸಮಸ್ಯೆ ಆದ್ರೆ ನಾನು ಅಲ್ಲಿ ಹೇಳ್ಬೇಕು ಇಂಥ ಜಾಗಗಳಲ್ಲಿ ಇದ್ದೇನೆ ಸರ್, ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿ. ಆದ್ರೂ ಕೂಡ ಎಷ್ಟು ಇದ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನನ್ನ ವಾಹನ ನನ್ನ ಫೋನ್ ನಂಬರ್ ಅದ್ರಲ್ಲಿ ಇರುವಂತದ್ದು, ಒತ್ತುದು ನೀವು, ಸಮಸ್ಯೆ ಆಗಿದ್ದು ನಿಮಗೆ. ಈಗ ನನ್ನ ಫೋನ್ ನಂಬರ್ ಕೊಟ್ಟ ತಕ್ಷಣ ನಾನು ಹೇಳ್ತೇನೆ ಇಲ್ಲ ಸರ್ ಅದು ಮಕ್ಕಳು ತಪ್ಪಿ ಒತ್ತಿದ್ದು ಅಂತ ಹೇಳ್ತೇನೆ. ಏನ್ ಮಾಡ್ಲಿಕ್ಕೆ ಆಗ್ತದೆ? ಎಸ್ ಅಂತ ಹೇಳಿ ಇಟ್ಟು ಬಿಡ್ತಾರೆ. ನಿಜವಾದ ನೀವು ಸಮಸ್ಯೆ ಆದವರಿಗೆ ಅಲ್ಲಿ ಪರಿಹಾರ ಸಿಗ್ತದ? ಇದು ಕೂಡ ಅವ್ಯವಸ್ಥೆ ಅಂತ. ದಕ್ಷಿಣ ಕನ್ನಡದಲ್ಲಿ ಸುಮಾರು 6,000 ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ಗಳಿದೆ. ರಾಜ್ಯದಾದ್ಯಂತ 4.5 ಲಕ್ಷ ಟ್ಯಾಕ್ಸಿಗಳು ಮತ್ತು ಮ್ಯಾಕ್ಸಿ ಕ್ಯಾಬ್ಗಳಿದೆ. ಇದನ್ನು ಅಳವಡಿಸಿಕೊಂಡ ಈ ವ್ಯವಸ್ಥೆಯಲ್ಲಿ ಜೋಡಿಸಿಕೊಂಡವರು 4.5 ಲಕ್ಷದ ಅಷ್ಟಿದೆ. 4,52,000 ಟ್ಯಾಕ್ಸಿಗಳು ಮತ್ತು ಮ್ಯಾಕ್ಸಿ ಕ್ಯಾಬ್ಗಳು ಈಗಾಗಲೇ ಅಳವಡಿಸಿಕೊಂಡಿದೆ. ಹೊಸ ವಾಹನಗಳಿಗೆ 2,000 ಕಳೆದ ಬಾರಿ ಅಳವಡಿಸುವಾಗ 2015ರ ಹಿಂದಿನ ವಾಹನಗಳಿಗೆ ವರ್ಷಕ್ಕೆ ಒಂದು ಸಲ ರೀಚಾರ್ಜ್ ಮಾಡಬೇಕು ಅಂತ ಇತ್ತು. 2015ರ ನಂತರದ ವಾಹನಗಳಿಗೆ 2 ವರ್ಷಕ್ಕೊಮ್ಮೆ ರೀಚಾರ್ಜ್ ಮಾಡ್ಬೇಕನ್ನುವಂತ ಅಧಿಸೂಚನೆ ಇತ್ತು. ಪ್ರತಿ ವರ್ಷ ಮೊಬೈಲ್ ರೀಚಾರ್ಜ್ ನಾವು ಹೇಗೆ ಮಾಡ್ತೇವೆ ತಿಂಗಳ ಪ್ರಕಾರ, ಅದೇ ರೀತಿ 150ರಾಗಿ ಚಾರ್ಜ್ ಮಾಡಿಕೊಂಡು 1,800 ರೂಪಾಯಿ ರೀಚಾರ್ಜ್ ಅಂತ ಇಟ್ಟಿದ್ದಾರೆ. ಪ್ರತಿ ವರ್ಷಕ್ಕೆ ಅದನ್ನು ರೀಚಾರ್ಜ್ ಮಾಡ್ಬೇಕು ಅಂತೇಳಿ. ರೀಚಾರ್ಜ್ ಮಾಡದಿದ್ರೆ ಎಫ್ಸಿ ಆಗ್ತಾ ಇಲ್ಲ. ನೋ, ಟ್ಯಾಕ್ಸಿಗಳಿಗೆಲ್ಲ 1 ವರ್ಷಕ್ಕೊಮ್ಮೆ, ಹೊಸ ವಾಹನಗಳಿಗೆ 2 ವರ್ಷಕ್ಕೊಮ್ಮೆ. ನೋ, ಅದಲ್ಲ. ನಮಗೆ ರೀಚಾರ್ಜ್ ಮಾಡದಿದ್ರೆ ಎಫ್ಸಿ ಆಗ್ತಾ ಇಲ್ಲ. ಎಫ್ಸಿ ಅಲ್ಲಿ ಇಡ್ತಿರ್ತಿದ್ದಾರೆ. ಇಲ್ಲ ಅಂತ ಸಮಸ್ಯೆಗಳು ಅದನ್ನ ಅವರಲ್ಲಿ ನೋಡ್ಲಿಕ್ಕೆ ಬರೋದಿಲ್ಲ. ರೋಡ್ ಇನ್ಸ್ಪೆಕ್ಟರ್ ಅದನ್ನ ನೋಡೋದಿಲ್ಲ. ಅವರು ಸೀಟ್ ಬೆಲ್ಟ್, ಫೋನು, ಯೂನಿಫಾರ್ಮ್ ನೋಡ್ತಾರೆ ಬಿಟ್ರೆ ಇದೆಲ್ಲ ಇದ್ ಮಾಡಲ್ಲ. ಬಟ್ ಎಫ್ಸಿ ಯಾರ್ಡಿಗೆ ಹೋಗ್ಬೇಕಂದ್ರೆ ನಮ್ಗೆ ಎಫ್ಸಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಫ್ಸಿ ಅಲ್ಲಿ ಬ್ಲಾಕ್ ತೋರಿಸ್ತದೆ, ನೀವು ಪ್ಯಾನಿಕ್ ಬಟನ್ ರೀಚಾರ್ಜ್ ಮಾಡಿಲ್ಲ, ಆದ್ರಿಂದ ಎಫ್ಸಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಹಿಂದೆ ಕಳಿಸ್ತದೆ. ನೋಡಿ, ಬೇರೆ ಬೇರೆ ಇಲ್ಲಿ ಅಳವಡಿಸುವಂತ ಏಜೆಂಟ್ಗಳ ಜೊತೆ ಮಾತಾಡಿದ್ದೇವೆ. ಅವರಲ್ಲಿ ಕೇಳಿದಾಗ ಅವ್ರಿಗೂ ಯಾರ್ದು ಕೂಡ ಅವ್ರದ್ದು ಪರ್ಟಿಕ್ಯುಲರ್ ಡೀಟೇಲ್ಗಳು ಅವ್ರು ಕೊಡುದಿಲ್ಲ. ಇದು ಯಾಕೆ ಇಷ್ಟು, ನಿಮ್ದೊಂದು ಬಿಲ್ ಕೊಡಿ ಅಂತ ಹೇಳಿ ಕೊಡುದಿಲ್ಲ. ಕಳೆದ ಬಾರಿ ಮಾತ್ರ ಒಂದು ಬಿಲ್ ಕೊಟ್ಟಿದ್ರು, ನಾನೊಂದು ತೆಗೆದಿಟ್ಟಿದ್ದೆ. ಒಂದು ಇಲ್ಲಿ ಅಳವಡಿಸೋರು ಬಿ ಟ್ಯಾಕ್ ಅಂತ ಹೇಳುವಂತ ಒಂದು ಕಂಪನಿಯವರು ಇದ್ ಮಾಡಿದ್ರು ಅಷ್ಟೇ, ಕೊಟ್ಟಿದ್ರು ಒಂದು ಬಿಲ್. ಅದು ಒತ್ತಾಯ ಪೂರ್ವಕ ಒಂದು ಬಿಲ್ ಕೊಟ್ಟಿದ್ದಾರೆ 11,500. ಅದು ಬಿಟ್ರೆ ಬೇರೆ ಈಗ ಕೂಡ ಬಿಲ್ ಅನ್ನು ಯಾರು ಕೊಡ್ತಾ ಇಲ್ಲ. ಸರ್, ಸಾರಿಗೆ ಇಲಾಖೆ ಸಂಬಂಧಕ್ಕೆ ಕಮಿಷನರ್ಗೆ ಕಳೆದ ವಾರದಲ್ಲಿ ಭೇಟಿ ಮಾಡಿದ್ದೇವೆ. ಕಳೆದ ವಾರ ಭೇಟಿ ಮಾಡಿದಾಗ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡ್ರಿ ನಾವು ಎಲ್ಲ ನಿಮ್ಮ ಇದಕ್ಕೆ ಬಂದು ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಬಿಲ್ ಕೊಡ್ಲಿಲ್ಲ ಅಂತ ಅವನ ಅಂಗಡಿಯಿಂದ ನಾನು ಹೋಗ್ಲಿಕ್ಕೆ ಆಗುದಿಲ್ಲ. ಯಾರು ಬಿಲ್ ಕೊಡ್ತಾ ಇಲ್ವೋ ನೀವೊಂದು ಪ್ರತಿಭಟನೆ ಮಾಡಿ, ಅಥವಾ ನೀವು ಸಂಬಂಧಪಟ್ಟವರನ್ನು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ, ಎಲ್ಲರೂ ಸೇರಿಕೊಂಡು ಹೋರಾಟ ಮಾಡಿ ಅಂತ ಹೇಳುವಂತದ್ದನ್ನು ಸಾರಿಗೆ ಕಮಿಷನರು ಹೇಳಿದ್ದಾರೆ ಕಳೆದ ಬಾರಿ. ಅಂದ್ರೆ ಅವರು ಅವರ ಇದನ್ನು ತಪ್ಪಿಸಿ ಬಿಟ್ಟಿದ್ದಾರೆ ಅಂತೇಳಿ. ಇಲ್ಲಿ ಹೋಗಿ ಕೇಳಿದ್ರೆ ಅವರನ್ನೊಂದು ಕರೆಸಿ ಒಂದು ಮೀಟಿಂಗ್ ಮಾಡಿ ಅಂತೇಳಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಇಲ್ಲಿರುವಂತ RTO ಅಧಿಕಾರಿ ಹತ್ರ ಮಾತಾಡ್ಲಿಕ್ಕೆ ಹೋದ್ರೆ, ನಮ್ಗೆ ಅವ್ರಿಗೆ ಏನ್ ಕನೆಕ್ಷನ್ ಇಲ್ಲ ಸರ್, ನಮ್ಗೆ ಅವ್ರಿಗೆ ಗೊತ್ತೇ ಇಲ್ಲ, ನಾವೇನ್ ಕರೆಯೋದು ಅಂತ ಹೇಳ್ತಾರೆ. ಹೌದು, ಹೈಕೋರ್ಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಷ್ಟಕ್ಕೆ ಮಾಡಿ ಅಲ್ಲಿ ರೇಟ್ ಒಂದು ಇದ್ ಮಾಡಿದ ನಂತರ ಕೂಡ ಅದನ್ನು ತೆಗಿಲೇಬೇಕು ಅಂತ ಹೇಳುವಂತ ಆಟದಲ್ಲಿ ನಾವು ಹೋಗಿದ್ದೇವೆ. ಅಂದ್ರೆ ಅದು ಸರಿಯಾದ ರೀತಿಯಲ್ಲಿ ವರ್ಕಿಂಗ್ ಆಗ್ತಾ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಹೋಗಿದ್ದೇವೆ. ಒಂದ್ ವೇಳೆ ಅಳವಡಿಸಿದ್ರು ಕೂಡ ನಮ್ಗೆ ಕೇರಳದ ರೇಟ್ ನಲ್ಲಿ ಅಳವಡಿಸಿ 4,500 ಒಳಗೆ ಎಲ್ಲ ಆಗ್ತದೆ, ಆ ರೇಟ್ ಅಲ್ಲಿ ಅಳವಡಿಸಿ ಅಂತ ಹೇಳುವಂತ ಒತ್ತಾಯ ಇದ್ದದ್ದು. ನಾವು ಹಾಕ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಇವತ್ತು ಕ್ಯಾನ್ಸಲ್ ಮಾಡಿ ಅಂತ ಹೇಳಿಲ್ಲ. ಸೊ ಅದನ್ನು ಮಾಡ್ಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಅದನ್ನು ಕಾಲಕ್ರಮೇಣ ಬೇರೆ ಬೇರೆ ಕಾರಣಗಳಿಗೋಸ್ಕರ ಮುಂದಕ್ಕೆ ಹೋಗ್ತಾ ಇತ್ತು. ಇನ್ನು ಕೂಡ ಆರ್ಗ್ಯುಮೆಂಟ್ ಇದ್ರಲ್ಲೇ ಇದೆ.
ಕೇರಳ ಸ್ಟೇಟ್ ಇದು ವರ್ಕ್ ಆಗ್ತದಾ ಇಲ್ವೋ ಗೊತ್ತಿಲ್ಲ, ಬಟ್ ಕೇರಳ ಸ್ಟೇಟ್ ದಲ್ಲಿ ತುಂಬಾ ಕಮ್ಮಿ ಇದೆ, ರೇಟ್ ಮಾತ್ರ ತುಂಬಾ ಕಡಿಮೆ ಇದೆ. ಅಲ್ಲಿ ಅಂತದ್ದು ನಾನು ಎಂಕ್ವೈರಿ ಮಾಡಿಲ್ಲ, ಆದ್ರೆ ಒಂದಂತೂ ಸ್ಪಷ್ಟತೆ, ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂತ ಹೇಳಿದ ಮೇಲೆ, ಒಂದು ಕೇಂದ್ರ ಸರ್ಕಾರ ಮಾಡಿದ ಮೇಲೆ, ಈಗ ನೋಡಿ ಇದು ಯಾವ ರೀತಿ ಅವೈಜ್ಞಾನಿಕ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ್ದು ಮಾತ್ರ ಇಲ್ಲಿ ಇವರು ಮಾಡ್ತಾ ಇದ್ದಾರೆ. ನನ್ನ ಗಾಡಿ ಇವತ್ತು ನಿಮ್ಮನ್ನು ಕರ್ಕೊಂಡು ಕೇರಳಕ್ಕೆ ಹೋಗ್ತದೆ, ಕೇರಳದಲ್ಲಿ ಯಾವುದೋ ಒಂದು ಮೂಲೆಗೆ ಕರ್ಕೊಂಡು ಹೋಗ್ತದೆ ಅಂತ ಹೇಳಿ, ಆದ್ರೆ ಈ ಬಟನ್ ಒತ್ತಿದಾಗ ಇವರ ಸಿಸ್ಟಮ್ ಅಲ್ಲಿ ಈಗ ಕೋರ್ಟ್ ಅದನ್ನು ಕೇಳಿದೆ, ಅವರಲ್ಲಿ ಕೋರ್ಟ್ ಫೈನಲಿ ಮೊನ್ನೆ ಅದು ಕೇಳಿದೆ, ಈ ಗಾಡಿ ಕರ್ನಾಟಕದ ನಿನ್ನ ಗಾಡಿ ಕೇರಳಕ್ಕೆ ಹೋಗ್ತದೆ, ಕೇರಳದಲ್ಲಿ ಯಾವುದೋ ಒಂದು ಮೂಲೆಗೆ ಹೋದಾಗ ಅನಾಹುತ ಆದ್ರೆ ನಿನ್ನ ಕಂಟ್ರೋಲ್ ರೂಮ್ ಮೆಸೇಜ್ ಎಲ್ಲಿಗೆ ಹೋಗ್ತದೆ, ಅವರಲ್ಲಿ ಪ್ಯಾನಿಕ್ ಬಟನ್ ಒತ್ತಿದ್ರೆ ಕರ್ನಾಟಕಕ್ಕೆ ಬರ್ತದ ಕೇರಳಕ್ಕೆ ಹೋಗ್ತದೆ, ಹೇಗೆ ಅಳವಡಿಸಿದೆ ಅಂತ ಕೇಳಿದಾಗ ಅವರು ಏನು ಉತ್ತರ ಇರಲಿಲ್ಲ, ಮುಂದಕ್ಕೆ ನಾವು ತಿಳಿಸ್ತೇವೆ ಅಂತ ಹೇಳಿದ್ರು ಅಷ್ಟೇ. ಇದ್ರಲ್ಲಿ ನಿಂತಿತ್ತು, ಬಟ್ ಅದು ಇದೇ ಇಲ್ಲ. ಕೇರಳಕ್ಕೆ ಹೋಗಿ ಒತ್ತಿದ್ರೆ ಡಮ್ಮಿ, ಅದು ಅಲ್ಲಿಗೂ ಹೋಗುದಿಲ್ಲ ಇಲ್ಲಿಗೂ ಬರುದಿಲ್ಲ, ಏನಿಲ್ಲ. ಅದು ಆಕ್ಚುಲಿ ಕ್ರಮ ಅಲ್ಲಿಗೆ ಹೋದಾಗ ಅಲ್ಲಿಯ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲಿಯ ಕಂಟ್ರೋಲ್ ರೂಮ್ಗೆ ಹೋಗ್ಬೇಕು, ಇಂಥ ವಾಹನ ಈ ರೀತಿ ಆಗಿದೆ. ಯಾಕಂದ್ರೆ ಅದು ಅಷ್ಟೇ ಸೆಂಟ್ರಲ್ ಇದ್ದು ಇರುವಂತದ್ದು. ಎಲ್ಲ ವಾಹನಗಳಿಗೆ, ಶಾಲೆಯ ವಾಹನಗಳಿರ್ಬೋದು, ಟೂರಿಸ್ಟಿನ ಎಲ್ಲ ವಾಹನಗಳಿಗೆ. ದುರಂತ ಅಂತ ಹೇಳಿದ್ರೆ ಅವ್ರು ಕೂಡ ನಮ್ಮ ಮಿತ್ರ, ನಾವು ಹೇಳಲಿಕ್ಕಿಲ್ಲ. ಬಸ್ಸಲ್ಲಿ ಆಗಿರುವಂತ ಅನಾಹುತ, ಯಾವುದು ನಿರ್ಭಯ ಹತ್ಯೆ ಕೇಸಲ್ಲಿ, ಆದ್ರೆ ಇವತ್ತು ಬಸ್ಸಿಗೆ ಏನಿಲ್ಲ, ಬಸ್ಸಲ್ಲಿ ಒತ್ತಾಯ ಅಂತದ್ದು ಮಾಡ್ಲೇಬೇಕು ಅಂತ ಹೇಳುವಂಥದ್ದು ಇಷ್ಟವರೆಗೆ ಬಂದಿಲ್ಲ. ಆದ್ರೆ ಸ್ಕೂಲ್ ಬಸ್ಗೆ ಮಾಡಿದ್ದಾರೆ. ಎಷ್ಟು ಅವೈಜ್ಞಾನಿಕ ಅಂತ ಹೇಳಿದ್ರೆ, ಸ್ಕೂಲ್ ಬಸ್ಸಲ್ಲಿ ಅಂತ ಅವ್ಯವಸ್ಥೆಗಳು 100% ಇರ್ಲಿಕ್ಕಿಲ್ಲ. ಸ್ಕೂಲ್ ಬಸ್ಸಿಗೆ ಕಂಪಲ್ಸರಿ ಮಾಡಿದ್ದಾರೆ ಈ ಸಲ. ಸ್ಕೂಲ್ ಟ್ರಿಪ್ಪಿನ ವಾಹನಗಳಿಗೆ 100% ಕಂಪಲ್ಸರಿ ಮಾಡಿದ್ದಾರೆ. ನಮ್ಮಲ್ಲಿ ಒಂದಷ್ಟು ಟ್ಯಾಕ್ಸಿಗಳು, ಮ್ಯಾಕ್ಸಿ ಕ್ಯಾಬ್ಗಳು ಸ್ಕೂಲ್ ಟ್ರಿಪ್ ಮಾಡ್ತದೆ, ಅವುಗಳಿಗೂ ಬೇಕು. ಒಟ್ಟು ಎಲ್ಲೋ ಬೋರ್ಡ್ FCRDಗೆ ಹೋಗ್ಬೇಕಾದ್ರೆ ಅವನು ಪ್ಯಾನಿಕ್ ಬಟನ್ ಇಂಪಾರ್ಟೆಂಟ್. ಹಿಂದೆ ಹೇಗೆ ಸ್ಪೀಡ್ ಗವರ್ನರ್ ಅಂತ ಹೇಳುವಂತದ್ದು ಒಂದು ಮಾಡಿದ್ರು, ಅದೇ ರೀತಿ ಇದನ್ನು ಕೂಡ ಮಾಡಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA. ವಾಣಿಜ್ಯ ವಿಭಾಗ, SCBA, SCBA, ECBA. ಕಲಾ ವಿಭಾಗ, HPS. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.